കാത്തിരിക്കാം ഞാനും ഹബീബി കാത്തിരിക്കാം എൻ്റെ ഹബീബി. ನಾವು ಇದು ಮಾಡಿದ ಹಾಗೆ ಈ ಒಂದು ಬಡ ಕುಟುಂಬಗಳು ಇದು ಒಂದು ಒಳ್ಳೆ ರೀತಿಯಲ್ಲಿ ಮಾಡಲಿ ಅಂತ ಹೇಳಿ ಒಂದು ಅಭಿಪ್ರಾಯ ಬಂದಾಗ ಎಲ್ಲರೂ ಅದಕ್ಕೆ ಹೋಗೊಟ್ಟು ಆಯ್ತಂತ ಹೇಳಿದ ಕಾರಣ ಈ ಸರ್ತಿ ನಾವೊಂದು ಚೇಂಜಸ್ ತಂದು കാത്തിരിക്കാം എൻ്റെ ഹബീബി കണ്ണിൽ കൽബിൽ ഹബീബി കണ്ടതില്ല ഒരു നാളും കാണാനൊത്തിരി ഹബീബി കാത്തിരുന്നു പല നാളും കണ്ണിൽ കൽബിൽ ഹബീബി കണ്ടതില്ല ഒരു നാളും കാണാനൊത്തിരി ഹബീബി കാത്തിരുന്നു പല നാളും. മദ്ഹിൽ കോർത്ത വരികൾ ഹബീബി പാടി പല നാളിലായി മധുരം തരുമോ അരികിൽ ഹബീബി ജീവൻ എന്നിൽ സഫലമായി മോഹവും സഫലമാക്കി കിനാവിൽ വന്നു എന്നാൽ മോഹവും സഫലമാക്കി കിനാവിൽ വന്നു എന്നാൽ മതി മറക്കാം കനവിലെത്തു ഹബീബി ആ സ്നേഹത്താലടുക്കാം ഞാൻ മോഹത്താലെ പാടാം ഞാൻ സ്നേഹത്താലടുക്കാം ഞാൻ മോഹത്താലെ പാടാം ഞാൻ കനവിൽ ഒന്ന് വന്ന് പുണരൂ കാത്തിരിക്കാം ഞാനും ഹബീബി കാത്തിരിക്കാം എൻ്റെ ഹബീബി കാത്തിരിക്കാം എൻ്റെ ഹബീബി കണ്ണിൽ കൽബിൽ ഹബീബി കണ്ടതില്ല ഒരു നാളും കാണാനൊത്തിരി ഹബീബി കാത്തിരുന്നു പല നാളും കണ്ണിൽ കൽബിൽ ഹബീബി കണ്ടതില്ല ഒരു നാളും കാണാനൊത്തിരി ഹബീബി കാത്തിരുന്നു പല നാളും. ബദറും ഉഹ്ദിലൊന്നു ഹബീബി ഞാനില്ല സ്വഹബോരിലായി ബദറെ കണ്ടതില്ല ഹബീബി നേരിൽ ഈ കൺകളിൽ. ಸಫರ್ ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರಲ್ ಅಸೋಸಿಯೇಷನ್ ಮಂಚಿಲ ಈ ಸಂಸ್ಥೆಯು ವರ್ಷಂ ಪ್ರತಿ ಸುಮಾರು 15 ವರ್ಷಗಳಿಗಿಂತ ಮುಂಚೆನೇ ಸುಮಾರು 18 ವರ್ಷಗಳಿಂದ ಪ್ರತಿ ರಂಜಾನ್ ಸಮಯದಲ್ಲಿ ಆರ್ಥಿಕವಾಗಿ ಬಹಳಷ್ಟು ಕಷ್ಟ ಇರುವಂತಹ ಕುಟುಂಬವನ್ನು ನಮ್ಮ ಸಫರ್ ಸಂಸ್ಥೆಯ ಅಧ್ಯಕ್ಷರಾದ ನಜೀರ್ ಹುಸೇನ್ ರವರ ನೇತೃತ್ವ ಮತ್ತು ನಮ್ಮ ಸಫರ್ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಯಾದಂತಹ ಇಕ್ಬಾಲ್ ರವರ ಸಹಕಾರ, ಅದೇ ರೀತಿ ನಮ್ಮ ಸಂಸ್ಥೆಯ ಕಪ್ತಾನ್ ಆದಂತಹ ಮುನ್ನಾಯಾನೆ ಜಾಸ್ಮಿನ್ ಇವರ ಪ್ರಯತ್ನ, ಅದೇ ರೀತಿ ನಮ್ಮ ಮೊಹಮ್ಮದ್ ಅಶ್ರಫ್ ರವರ ಪ್ರಯತ್ನ ಮತ್ತು ನಮ್ಮ ಸಂಸ್ಥೆಯ ಹಲವಾರು ವರ್ಷಗಳಲ್ಲಿ ಮ್ಯಾನೇಜರ್ ಆಗಿ ಕಾರ್ಯನಿರ್ವಹಿಸಿದಂತಹ UP ಅಬ್ದುಲ್ ಖಾದರ್ ರವರ ಪ್ರಯತ್ನ, ನಮ್ಮ ಸಂಸ್ಥೆಯ ಮಾಜಿ ಕಪ್ತಾನರಾದಂತಹ AR ಅವರ ಪ್ರಯತ್ನ, ಅದೇ ರೀತಿ ನೌಷದ್ ರವರ ಪ್ರಯತ್ನ, ಸಿದ್ದೀಕ್ ರವರ ಪ್ರಯತ್ನ ಮತ್ತು ನಮ್ಮ ಸಂಸ್ಥೆಯ ಕ್ಯಾಷಿಯರ್ ಆದಂತಹ ರಹಮಾನ್ ರವರ ಪ್ರಯತ್ನ ಮತ್ತು ನಮ್ಮೆಲ್ಲ ಸಂಸ್ಥೆಯ ಪದಾಧಿಕಾರಿಗಳ ಸರ್ವ ಸದಸ್ಯರ ಪ್ರಯತ್ನ, ತನು ಮನ ಧನ ಸಹಾಯದೊಂದಿಗೆ ಪ್ರತಿ ವರ್ಷವೂ ಕೂಡ ರಂಜಾನ್ ಸಮಯದಲ್ಲಿ ಆರ್ಥಿಕವಾಗಿ ಬಡತನದಲ್ಲಿರುವ ಮನೆಗಳಿಗೆ ಒಂದು ರಂಜಾನ್ ಕಿಟ್ಟನ್ನು ಕೊಡುವಂತಹ, ಅವರ ಮನೆಗೆ ಮುಟ್ಟಿಸುವಂತಹ ಒಂದು ಕೆಲಸವನ್ನು ನಮ್ಮ ಸಂಸ್ಥೆ ಮಾಡಿಕೊಳ್ತಾ ಬಂದಿದೆ. ಅದೇ ರೀತಿ ಈ ವರ್ಷ ಕೂಡ ಒಂದು 310 ಮನೆಗಳನ್ನು ಗುರುತಿಸಿ ಆ ಮನೆಗಳಿಗೆ ಮುಖತಃ ನಮ್ಮ ಸಂಸ್ಥೆಯ ಸದಸ್ಯರು 380 ಕುಟುಂಬಗಳಿಗೆ ನಮ್ಮ ಸಂಸ್ಥೆಯ ಸದಸ್ಯರು ಮುಖತಃ ಭೇಟಿ ಕೊಟ್ಟು ಆ ಮನೆಗೆ ಈ ರಂಜಾನ್ ಕಿಟ್ಟನ್ನು ಕೊಡುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಸುಮಾರು 1,10,000 ರೂಪಾಯಿ ಅಂದಾಜು ಈ ಹಣವನ್ನು ಒಗ್ಗೂಡಿಸಿಕೊಂಡು ಇದು ನಮ್ಮ ಸಂಸ್ಥೆಯ ಸರ್ವ ಸದಸ್ಯರ ಮತ್ತು ನಮ್ಮ ಸಂಸ್ಥೆಯ ಹಿತೈಷಿಗಳ ಸಹಾಯದಿಂದ ಈ ಒಂದು ಕೆಲಸವನ್ನು ನಮ್ಮ ಸಂಸ್ಥೆಯು ನಿರಂತರವಾಗಿ ಮಾಡಿಕೊಂಡು ಬಂದಿದೆ. ಮತ್ತು ಇದರಲ್ಲಿ ಒಂದು ವಿಶೇಷ ಅಂತ ಹೇಳಿದರೆ, ನಮ್ಮ ಸಂಸ್ಥೆಯಲ್ಲಿ ಸುಮಾರು 100ಕ್ಕಿಂತ ಹೆಚ್ಚು ಸದಸ್ಯರುಗಳಿದ್ದಾರೆ. ಆದರೆ
ಅವರೆಲ್ಲ ಬೇರೆ ಬೇರೆ ಕೆಲಸದಲ್ಲಿ ಇದ್ದರೂ ಕೂಡ ಒಂದು 7-10 ಮಂದಿ ನಿರಂತರವಾಗಿ ಈ ಒಂದು ಕೆಲಸದಲ್ಲಿ ತಲ್ಲೀನರಾಗಿ ಈ ಒಂದು ಒಳ್ಳೆಯ ಕೆಲಸಕ್ಕೆ ಸಹಕಾರವನ್ನು ನೀಡಿದ್ದಾರೆ. ಮತ್ತು ಈ ಒಂದು ಏನು ಒಂದು ಉತ್ತಮ ಕಾರ್ಯಗಳಿದೆ ಅದಕ್ಕೆ ಜಗತ್ತಿನ ನಮ್ಮೆಲ್ಲರ ಸೃಷ್ಟಿಕರ್ತನಾದ ಅಲ್ಲಾಹನು ನಮಗೆಲ್ಲರಿಗೂ ತಕ್ಕದಾದ ಫಲವನ್ನು ನೀಡಲಿ. ಮತ್ತು ಇನ್ನು ಮುಂದಿನ ದಿನಗಳಲ್ಲೂ ಕೂಡ ಇದಕ್ಕಿಂತ ದುಪ್ಪಟ್ಟು ಹೆಚ್ಚಿನ ಸೇವೆಯನ್ನು ಈ ನಮ್ಮ ಸಂಸ್ಥೆಯು ಮಾಡಲು ಅಲ್ಲಾಹನು ಅನುಗ್ರಹವನ್ನು ನೀಡಲಿ ಅಂತ ಹೇಳಿಕೊಳ್ಳುತ್ತಾ, ಇಲ್ಲಿ ಇರುವಂತಹ ನಮ್ಮೆಲ್ಲ ಸಂಸ್ಥೆಯ ನಮ್ಮ ಪ್ರೀತಿಯ ಅಧ್ಯಕ್ಷರಾದಂತಹ ನಜೀರ್ ಹುಸೇನ್ ರವರಿಗೂ, ಮಾಜಿ ನಮ್ಮ ಮ್ಯಾನೇಜರ್ ಆದಂತಹ ಅಬ್ದುಲ್ ಖಾದರ್ ರವರಿಗೂ, UP ಅಬ್ದುಲ್ ಖಾದರ್ ರವರಿಗೂ, ಅದೇ ರೀತಿ ನಮ್ಮ ಸಂಸ್ಥೆಯ ಕೋಶಾಧಿಕಾರಿಯಾದಂತಹ ರಹಮಾನ್ ರವರಿಗೂ, ಮುನ್ನಾ ರವರಿಗೂ, ಅದೇ ರೀತಿ ನೌಷದ್ ರವರಿಗೂ, ಅಶ್ರಫ್ ರವರಿಗೂ, ಸಿದ್ದೀಕ್ ರವರಿಗೂ ಮತ್ತು ಯಹಿಯಾ ರವರಿಗೂ ಮತ್ತು ನಮ್ಮ ಎಲ್ಲ ಸಂಸೂರವರಿಗೂ, ನಮ್ಮ ಸಂತೋಷ್ ರವರಿಗೂ, ಅದೇ ರೀತಿ ನಮ್ಮ ಜೊತೆ ಇರುವಂಥ ಎಲ್ಲ ಒಂದು ಸಹಕರಿಸಿದ ನಮ್ಮ ಸಣ್ಣ ಎಳೆಯ ಯುವಕರಿಗೂ ಕೂಡ ನಾನು ಈ ಸಂಸ್ಥೆಯ ವತಿಯಿಂದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಮತ್ತು ನಮಗೆ ಯಾರೆಲ್ಲ ಇದಕ್ಕೆ ಈ ಒಂದು ಕಾರ್ಯಕ್ಕೆ ಸಹಕಾರವನ್ನು ನೀಡಿದ್ದಾರ ಅವರೆಲ್ಲರಿಗೂ ನಾನು ತುಂಬು ಹೃದಯದ ನಮ್ಮ ಸಂಸ್ಥೆಯ ವತಿಯಿಂದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿ ಬಂದಂತಹ ನಮ್ಮ ಪತ್ರಕರ್ತ ಮಿತ್ರನಿಗೂ ಕೂಡ ನಮ್ಮ ಸಂಸ್ಥೆಯ ವತಿಯಿಂದ ಸ್ವಾಗತ, ಅದೇ ರೀತಿ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಥ್ಯಾಂಕ್ ಯು. ಮತ್ತು ನಮ್ಮ ಅಧ್ಯಕ್ಷರು ಒಂದೆರಡು ಮಾತುಗಳನ್ನು ಹೇಳಬೇಕಾಗಿ ವಿನಂತಿಯನ್ನು ಮಾಡ್ತೇನೆ. ಅಸ್ಲಾಂ ವಲೈಕುಂ. ರಂಜಾನ್ ಹಾಗೂ ಈದ್ ಉಲ್ ಫಿತರ್ ಹಬ್ಬದ ಎಲ್ಲರಿಗೂ ಶುಭಾಶಯಗಳು. ನಾವು ಸಾಧಾರಣ 18 ವರ್ಷದಿಂದ ನಮ್ಮ ಎಲ್ಲ ಸದಸ್ಯರ ಸಹಕಾರದಿಂದ ಇಂಥ ಒಂದು ಉತ್ತಮವಾದ ಕಾರ್ಯಕ್ರಮವನ್ನು ನಾವು ಬರ್ತಾ ಇದ್ದೇವೆ. ಅಲ್ಹಮ್ದುಲಿಲ್ಲಾ, ಹೇಳಲು ತುಂಬ ಸಂತೋಷ ಆಗ್ತಾಯಿದೆ. ಇದಕ್ಕಾಗಿ ನಮ್ಮ ಸದಸ್ಯರುಗಳಲ್ಲಿ ಒಂದು 10 ಜನ ತುಂಬ ದಿನದಿಂದ ದುಡಿತಾ ಇದ್ದಾರೆ. ಅವರಿಗೆ ನಾನು ಮೊದಲನೇದಾಗಿ ವಂದನೆಯನ್ನು ಅರ್ಪಿಸ್ತೇನೆ. ನಾವು ಸಾಧಾರಣ ಈ 18 ವರ್ಷದಲ್ಲಿ ಒಂದು 10 ಕಿಲೋ ಅಕ್ಕಿ ಹೀಗೆ 15-10 ಕಿಲೋ ಒಂದು 350-400 ಕುಟುಂಬಗಳಿಗೆ ಕೊಡ್ತಾ ಇದ್ದೆವು. ಆವಾಗ ನಮ್ಮ ಸದಸ್ಯರುಗಳಲ್ಲಿ ಒಂದು ಅಭಿಪ್ರಾಯ ಬಂತು, ಯಾವಾಗಲೂ ನಾವು ಅಕ್ಕಿ ಲಾಸ್ಟಿಗೆ ಕೊಡೋದು ಅದು ಏನು ಪ್ರಯೋಜನ ಆಗೋದಿಲ್ಲ. ಎಂದರೆ ಎಲ್ಲ ಕಡೆಯಿಂದ ರಂಜಾನಲ್ಲಿ ನಮಗೆ ಅಕ್ಕಿಯ ಎಲ್ಲ ಮನೆಗೆ ಬರ್ತದೆ. ಆದ ಕಾರಣ ಈ ಸರ್ತಿ ನಾವು ಈದ್ ಮಾಡಿದ ಹಾಗೆ ಈ ಒಂದು ಬಡ ಕುಟುಂಬಗಳು ಒಂದು ಒಳ್ಳೆ ರೀತಿಯಲ್ಲಿ ಮಾಡಲಿ ಅಂತ ಹೇಳಿ ಒಂದು ಅಭಿಪ್ರಾಯ ಬಂದಾಗ ಎಲ್ಲರೂ ಅದಕ್ಕೆ ಹೋಗೊಟ್ಟು ಆಯ್ತು ಅಂತ ಹೇಳಿದ ಕಾರಣ ಈ ಸರ್ತಿ ನಾವೊಂದು ಚೇಂಜಸ್ ತಂದು ಅದಕ್ಕೆ ಕೆಲವು ಐಟಮ್ ಯಾವುದೆಲ್ಲ ನೀರುಳ್ಳಿ ಹಾಗೂ ಮತ್ತು ಅಕ್ಕಿ ಗೀರಸ್ ಮತ್ತು ಬಿರಿಯಾನಿ ಅಕ್ಕಿ ಇನ್ನಿತರ ಕೆಲವು ಐಟಮ್ ಒಂದು 10-12 ಐಟಮ್ಗಳನ್ನು ಇನ್ಕ್ಲೂಡ್ ಮಾಡಿ ಒಂದು ಕಿಟ್ಟನ್ನು ನಾವು ಈ ಸರ್ತಿ ಮಾಡಿದ್ದೇವೆ. ಅಲ್ಹಮ್ದುಲಿಲ್ಲಾ, ಇದು ಸಕ್ಸಸ್ ಆಗಿದೆ. ಇನ್ನು ಮುಂದಕ್ಕೂ ಇಂಥ ಒಂದು ಅಭಿಪ್ರಾಯ ಬಂದರೆ ಇದೇ ಥರ ಮಾಡುವಂತ ಹೇಳಿ ನಾವು ನಮ್ಮ ಎಲ್ಲರ ಅಭಿಪ್ರಾಯ ಥರ ನಾವು ನೆನೆಸಿದ್ದೇವೆ ಇನ್ಶಾ ಅಲ್ಲಾ. ಮತ್ತು ಈ ಕಾರ್ಯಕ್ರಮಕ್ಕೆ ನಮಗೆ ಹೊರಗಿನಿಂದಲೂ ಕೂಡ ತುಂಬ ಸಹಕಾರ ಕೊಟ್ಟಿದ್ದಾರೆ. ಅದು ನಮ್ಮ ಎಲ್ಲ ವರ್ಷದಲ್ಲಿಯೂ ನಾವು ಬೇರೆ ಎಕ್ಸ್ಟ್ರಾ ಜನರ ಹತ್ರ ಯಾರ ಹತ್ರ ಹೋಗಲಿಲ್ಲ. ನಮ್ಮ ಹತ್ರ ಲೀಸ್ಟ್ ಇದೆ. ಆ ನಮ್ಮ ಸದಸ್ಯರುಗಳಿಂದ ನಾವು ಕಲೆಕ್ಟ್ ಮಾಡಿ ನಮ್ಮ ಸದಸ್ಯರ ಸಹಕಾರದಿಂದ ಇಂಥ ಒಂದು ಉತ್ತಮ ಕಾರ್ಯಕ್ರಮವನ್ನು ನಾವು ಇವತ್ತು ಮಾಡ್ತಾ ಇದ್ದೇವೆ. ಅಲ್ಹಮ್ದುಲಿಲ್ಲಾ, ಬಡ ಕುಟುಂಬಗಳಿಗೆ ಇದು ಮುಟ್ಲಿ, ಒಂದು ನಮ್ಮಾಗಿ ಅವರು ಕೂಡ ಒಂದು ಒಳ್ಳೆ ರೀತಿಯಲ್ಲಿ ಒಂದು ಈದ್ ಸಮಾರಂಭ ಆಚರಿಸಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಎಲ್ಲ ಸದಸ್ಯರುಗಳಿಗೆ ನಾನು ವಂದನೆಯನ್ನು ಅರ್ಪಿಸ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಅಸ್ಸಲಾಮು ಅಲೈಕುಂ.